ಮಾತಾ ತುಳುವ ಬಂಧುಗಳಿಗೆ ನನ್ನ ನಮಸ್ಕಾರ. ಎಲ್ಲ ಬೆಂಗಳೂರಿನ ಕಂಬಳ ಪ್ರೇಮಿಗಳಿಗೆ, ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಮ್ಮೆಲ್ಲರಿಗೂ ನಿನ್ನೆ ಇವತ್ತು ಒಂದು ರೀತಿ ಹಬ್ಬ. ನಾವು ಕಂಬಳವನ್ನ ಬಹಳಷ್ಟು ಜನ ಬೆಂಗಳೂರಿನವರು, ಕರಾವಳಿಯವ್ರನ್ನ ಬಿಟ್ಟು ನಾ ಹೇಳ್ತಿರೋದು, ಬೆಂಗಳೂರಿನವರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ರೀಲ್ಗಳಲ್ಲಿ ನೋಡಿದ್ವಿ, ಕಾಂತಾರ ಸಿನಿಮಾದಲ್ಲಿ ನೋಡಿದ್ವಿ. ಆದರೆ ಫಸ್ಟ್ ಟೈಮು ಬೆಂಗಳೂರಿನ ಇತಿಹಾಸದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಉಡುಪಿಯ ನಮ್ಮ ಕರಾವಳಿಯ ಕಂಬಳವನ್ನು ನಮ್ಮ ಬೆಂಗಳೂರು ಮಹಾನಗರಕ್ಕೆ ತೆಗೆದುಕೊಂಡು ಬಂದಿರೋದ್ರಲ್ಲಿ ಪ್ರಕಾಶ್ ಶೆಟ್ಟಿ ಅಣ್ಣನ ನೇತೃತ್ವದ ಇಡೀ ಟೀಮು ಭಾಳ ಯಶಸ್ವಿಯಾಗಿ ಕೆಲಸ ಮಾಡಿದೆ. ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತು ಈ ಇಡೀ ತಂಡದ ನೇತೃತ್ವವನ್ನು ವಹಿಸಿರುವಂಥ ಅಶೋಕ್ ಕುಮಾರ್ ರೈ ಸಾಹೇಬರಿಗೆ, ಉಮೇಶ್ ಶೆಟ್ಟಿಗೆ, ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ, ಇಡೀ ಈ ತಂಡದ ಪ್ರಮುಖರಾಗಿರುವಂಥ ಎಲ್ಲರಿಗೂ, ಇದರಲ್ಲಿ ನಮ್ಮ ಸೂಪರ್ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವರು ಕೂಡ ಜೊತೆಗಿದ್ದಾರೆ, ಬೆಳ್ಳಿಪ್ಪಾಡಿ ಗುಂಡ್ರಂಜನ್ ಶೆಟ್ಟಿ ಅವ್ರ ಜೊತೆಗಿದ್ದಾರೆ. ಎಲ್ಲರೂ ಮುಂದೆ ಬಂದು ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಇದು ಒಬ್ಬರು ಇಬ್ಬರು ಸೇರಿ ಮಾಡುವಂಥ ಇವೆಂಟ್ ಅಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬಂದು, ನೂರಾರು ಕೋಣಗಳು ಬಂದು, ಟೀಮ್ಗಳು ಬಂದು ಇದು ಆಗಬೇಕು ಅಂತಂದರೆ ಸಾವಿರಾರು ಜನ ಇದಕ್ಕೆ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ನಮಗೆ ಪರಿಚಯ ಇರುವಂಥವ್ರು ಎಷ್ಟು ಜನ ವಾಲಂಟಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಒಂದೇ ಒಂದು ಮಾತು, ಇವತ್ತು ನಮ್ಮ ಜಳ್ಳಿಕಟ್ಟು ಇರ್ಬೋದು, ಕಂಬಳ ಇರ್ಬೋದು, ಈ ರೀತಿ ನಮ್ಮ ಸಾಂಪ್ರದಾಯಿಕವಾಗಿ ಬಂದಿರುವಂಥ ನಮ್ಮ ಪರಂಪರೆಯ ಓಟಗಳೇನಿದ್ದಾವೆ, ಆಟಗಳೇನಿದ್ದಾವೆ, ಇವನ್ನ ಬೇರೆ ಬೇರೆ ಅಜೆಂಡಾಗಳನ್ನು ಇಟ್ಕೊಂಡಿರುವಂಥ ಕೆಲವು ಶಕ್ತಿಗಳು ಇದನ್ನ ಕೋರ್ಟಿಗೆ ಹೋಗಿ ಮತ್ತೊಂದು ಕಡೆಗೆ ಹೋಗಿ ಇವನ್ನ ನಿಲ್ಲಿಸೋ ಅಂತ, ಇನ್ನೊಂದು ಮಾಡುವಂಥ ಯೋಜನೆಗಳು ಮಾಡ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ರಾಜಕೀಯ ಪಾರ್ಟಿ ಇವೆಲ್ಲವನ್ನ ಮೀರಿ ಜಲ್ಲಿಕಟ್ಟು, ಕಂಬಳ, ನಮ್ಮ ಧರ್ಮ ಸಂಸ್ಕೃತಿಯ ಆಚರಣೆಗಳನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದಾಗಿರಬೇಕು. ಯಾಕೆಂದ್ರೆ ಇವುಗಳು ಉಳಿದಾಗ ಮಾತ್ರ ಸನಾತನ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ಆಶ್ವಾಸನೆಯನ್ನು ಕೊಡ್ತಾ, ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ಕೂಡ ಅಭಿನಂದನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ. ನಮಸ್ತೆ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.